ರೈತರೊಬ್ಬರ ದೊಡ್ಡಿಯಲ್ಲಿ ಮನುಷ್ಯನ ಮುಖ ಮತ್ತು ಗೂಬೆ ಆಕಾರದ ಕಣ್ಣಿನ ಮೇಕೆ ಮರಿಯು ಜನನ ಆಗಿರುವ ಘಟನೆ ನಡೆದಿದೆ. ಕೊರಟಗೆರೆ ತಾಲೂಕಿನ ರೈತ ಕುಮಾರ್ ಎಂಬಾತನ ಮನೆಯಲ್ಲಿ ಈ ವಿಶೇಷ ರೂಪದ ಮೇಕೆ ಜನನವಾಗಿದೆ. 2 ಕಿವಿ, ಮನುಷ್ಯನ ರೂಪದ ತಲೆ, ಬಾಯಿಯಿಂದ ಹೊರಗಡೆ ಮೂಗು, ನಾಲಿಗೆ ಇದ್ದು ರೈತ ಕುಮಾರ್ ಕಳೆದ ವಾರದ ಹಿಂದೆ 14,000 ಕೊಟ್ಟು ಮೇಕೆಯನ್ನ ಖರೀದಿ ಮಾಡಿದ್ರು. ಶುಕ್ರವಾರ ಮಧ್ಯಾಹ್ನ ವಿಚಿತ್ರ ರೂಪದ ಮೇಕೆಯು ಜನನವಾಗಿ ರೈತ ಕಂಗಾಲರಾಗಿದ್ದಾರೆ.